ಹಾಯ್ ಮಾತೆರೆಗ್ಲ ನಮಸ್ಕಾರ. ಅಷ್ಟಮಿದ ಶುಭಾಶಯ. ನಿಕುಲ್ ಮಾತದ್ದಾದ ಮಲ್ದರ ಯಾನ ಸೇಮಿಗೆ ಬೊಕ್ಕ ಗುಂಡ ಪೇರು ಬೊಕ್ಕ ಮುಂಗೆ ಬರ್ಪದಿನ ಪದಂಗಿ ಬಟಾಟೆ ಪೂರ ಪಾಡ್ದು ಒಂಜಿ ಗಸಿ ಮಲ್ತದೆ ಶೋಕ ಆತಂಡು ಯಾನ್ ನಿಕ್ಲೆಗೆ ಅವೇನು ಪೂರ ತೋಜ್ ಪಾದಿಜಿ ದಾಯಪಂಡ ಒಂದು ಮಾಮೂಲಿ ಮಾತರ್ನೆಲ್ಲಡ್ಲ ಮಲ್ಪನ ಅಂಚಿತ್ತಿನ ಪಂಡದು ಅಂಚಾದ ಯಾನಿ ನೀ ನಿಕ್ಲೆಗೆ ಮುಲ್ತ ಬೆದ್ರದ ಮೊಸರು ಕೊಡಿಕೆದ ಒಂಜಿ ಪದ್ಯದ ಪುರ ಆರ್ಕೆಸ್ಟ್ರದ ಪುರ ಪಾಡೊಂದುಲ್ಲೆ ಪನ್ನಗ ಅವ್ಲಾಕ್ಲು ಅಕುಲೆ ಪನ್ಪಿನಂಚಿನ ಅಂಚ ಅವೇನು ಪಾಡುವೆ ಅವೇನು ತೂಕ ನಮ್ಮ ತೂಕ ತಂಚಂಡ ಆಚಾರ್ಯ ಇವರಿಂದ ಅತ್ಯುಪಯೋಗವಾದಂತಹ ಹೆಜ್ಜೆ ಪ್ರಾರಂಭವಾಗುತ್ತದೆ. ದಯವಿಟ್ಟು ಇಲ್ಲಿ ಎದುರುಗಡೆ ಬಂದು ಹಿಡಿದುಕೊಳ್ಳಬೇಕಾಗಿ ಕೇಳಿಕೊಳ್ತೇನೆ. ಜಗದೀಶ ಆಚಾರ್ಯ ಇವರಿಂದ ಈಗ ಸಂಗೀತ ಗಾನ ಸಂಭ್ರಮ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಜಗದೀಶಾಚಾರ್ಯ ಪುತ್ತೂರು ಮತ್ತು ಬಳಗದವರಲ್ಲಿ ನಾನು ಹಾರ್ದಿಕವಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲ ಕಲಾವಿದರಿಗೆ ಹಾರ್ದಿಕ ಸ್ವಾಗತ. ಇಲ್ಲಿ ಸೇರಿರುವ ಎಲ್ಲ ಕಲಾಭಿಮಾನಿಗಳಿಗೆ ನಮ್ಮ ಪ್ರೋತ್ಸಾಹಕರಿಗೆ ಹಾರ್ದಿಕ ಸ್ವಾಗತ. ಪ್ರಸ್ತುತ ಪರ್ವ ನಮ್ಮ ತುಳುನಾಡು ನಮ್ಮ ಆಚರಣೆ ಮಲ್ಕೊಂಡು ಕೃಷ್ಣಾಷ್ಟಮಿ ಮೊಸರು ಕುಡಿತು ಕರಿನ ಕೊರೋನಾ ಕಾಲಡ್ ಮಾತಿರೆಗಳ ಭಾರಿ ಒಂದು ಬೇಜಾರದ ಸಂಗತಿ ಅಂಡ್ ಕಂಚತ್ ವಾಪಸ್ ಪರ್ವದ ಮೂಡು ಮಾತುಗಳಿಟ್ಲು ಬರ್ತದೆ. ಬಹಳ ಎಳೆಯ ವಯಸ್ಸಿನಲ್ಲಿ ಗೋವರ್ಧನಗಿರಿ ಅಂತ ಪರ್ವತದ ಭಾರವನ್ನು ಹೊತ್ತಂತ ಶ್ರೀಕೃಷ್ಣನನ್ನ ನೋಡುವಾಗ ಇಂದು ನೆನಪಾಪಿನ ಇತ್ತಿನ ಜೋಕುಲು ಶಾಲೆ ಕೊಂಡ ಬೂಕಿನ ಮಧ್ಯೆ ಅರ್ಜುನನ ರಥಿಕನಾಗಿ 18 ದಿವಸಗಳ ಕಾಲ ತನ್ನ ರಥವನ್ನು ಚಲಿಸಿ ಪಾಂಡವರ ಗೆಲುವಿಗೆ ಕಾರಣನಾದಂತಹ ಶ್ರೀಕೃಷ್ಣನ ನೋಡುವಾಗ ಕುಡ್ಲರ್ ತೀಡೆ ಮುಟ್ಟ ಬಂದ ಗಾಡಿ ಬಿಡುವಂತ ಬರ್ತದೆ ಪಾರ್ಕಿಂಗ್ ಒಂದು ಮುಜಿಸುವುದು ತಿರುಗಿ ಒಂದು ಜಗಳವಾಡದೆ ಸಂಸಾರ ಮಾಡಿದಂತ ಶ್ರೀಕೃಷ್ಣನ ನೋಡುವಾಗ ಉಪ್ಪನೇಕು ಒಂದೇ ಮುಂಗೋಪಿ ಕೊಡಿದ್ದು ಜೀವನ ಮಲ್ಪನ ಬರ್ಪು ಜೇತು ಬಂಗ ಅಂತ ತೋಜುಂಟು. ಆ ದ್ವಾಪರ ಯುಗ ಈ ಕಲಿಯುಗ. ದ್ವಾಪರ ಯುಗದ ಮತ್ತೊಮ್ಮೆ ಶ್ರೀಕೃಷ್ಣನ ಅವತಾರ ಕಲಿಯುಗದಲ್ಲಿ ಆಗಲೇಬೇಕೆಂಬ ಒಂದು ಸನ್ನಿವೇಶ ಇರುವಂತಹ ಈ ಹೊತ್ತಲ್ಲಿ ಅತ್ಯಂತ ಖುಷಿಯಿಂದ ನಾವೆಲ್ಲ ಈ ಮೂಡಬಿದಿರೆಯ ಪರಿಸರದಲ್ಲಿ ಸೇರಿದ್ದೇವೆ. ಶ್ರೀಕೃಷ್ಣ ಫ್ರೆಂಡ್ ಸರ್ಕಲ್ 37ನೇ ವರ್ಷದ ಈ ಆಚರಣೆಯಲ್ಲಿ ಉಡುಪಿಯ ಪೇಟೆಯ ಮಧ್ಯಭಾಗದಲ್ಲಿ ಆಚರಿಸಿಕೊಂಡು ಅತ್ಯಂತ ಆತ್ಮೀಯ ಸ್ನೇಹಿತ ಭಾವದಿಂದ ಅವರು ಆಚರಿಸುತ್ತಿದ್ದಾರೆ ಅಂತ ಹೇಳುವುದಕ್ಕೆ ವಸ್ತುನಿಷ್ಠ ಅಭಿಪ್ರಾಯದಂತೆ ಕಣ್ಣೆದುರಿಗೆ ಬಿಸಿಲಿದ್ರು ಕೂಡ ಈ ಸಭೆಯನ್ನು ಅಲಂಕರಿಸುವುದಕ್ಕಾಗಿ ಈ ಪರಿಸರದ ಭಗವದ್ಭಕ್ತರು ಕುಳಿತದ್ದು ನೋಡೋದಕ್ಕೆ ಚಂದ. ನಿಮ್ಮಂತ ಸದ್ಭಕ್ತರನ್ನು ಕಲಾಭಿಮಾನಿಗಳನ್ನು ಜಗದೀಶಾಚಾರ್ಯ ಪುತ್ತೂರು ತಂಡದ ಪರವಾಗಿ ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ. ಪರಮಾತ್ಮ
ನಮ್ಮ ಆಪ್ತ ಶ್ರೀಕೃಷ್ಣನನ್ನು ಸ್ತುತಿಸುವ ಈ ಸನ್ನಿವೇಶದಲ್ಲಿ ಕಾರ್ಯಕ್ರಮದ ಪ್ರಾರಂಭಕ್ಕೆ ವಿಘ್ನ ನಿವಾರಕ ವಿಘ್ನೇಶ್ವರನನ್ನು ಆರಾಧಿಸುವ ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಗಣಪತಿ
ನಮ್ಮ ಬೆದ್ರದ 37ನೇ ವರ್ಷದ ಒಂಜಿ ವಾರ್ಷಿಕೋತ್ಸವ ಬನ್ನಗ ಕೃಷ್ಣ ಜನ್ಮಾಷ್ಟಮಿದ ವಿಶೇಷ ಮಲ್ದೆರ್ ಅಂಚ ಮಸ್ತ್ ಪುತ್ತೂರು ಜಗದೀಶ್ ಆರ್ನ ಒಂಜಿ ಪದ್ಯ ಪೂರ ಇತ್ತುನು ಅಂಚಾದ ನಿಕ್ಲೆಗ್ ಐತ ಒಂತೆ ವೀಡಿಯೋ ತೋಜ್ಪಾಗ ಪಂಡ ತೋಜ್ಪಾ ಒಂದುಲ್ಲೆ ಬೊಕ ಇನಿ ಒಂತೆ ಪಾಡ್ವೆ ಎಲ್ಲೆ ಅವೇನು ಬಾಕಿದ ಕಂಟಿನ್ಯೂ ಮಲ್ಪ ಅಂಚಡ ಎಲ್ಲೆ ತಿಕ್ಕಗತೆ ಬಾಯ್.